ಕರಾವಳಿಯ ಹೆಮ್ಮೆಯ ಕಲೆಯಾಗಿರುವ ಯಕ್ಷಗಾನ ಕ್ಷೇತ್ರದ ತೆಂಕುತಿಟ್ಟಿನ ಹೆಸರಾಂತ ಹಿಮ್ಮೇಳ ವಾದಕರಾದ ಕಡಬ ನಾರಾಯಣ್ ಆಚಾರ್ಯ ಅವರ ಸ್ಮರಣಾರ್ಥ ಕಡಬತ್ವಯ ಸಂಸ್ಮರಣಾ ಯಕ್ಷಗಾನ ಪ್ರಶಸ್ತಿ 2021 ಮಂಗಳೂರಿನ ಹಿರಿಯ ಹಿಮ್ಮೇಳನ ವಾದಕರಾದ ಮೋಹನ್ ಶೆಟ್ಟಿಗಾರ್ ಮಿಚಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುವುದೆಂದು ಕಡಬ ಸ್ಮಾರಕ ಸಮಿತಿಯ ಬೆಳುವಾಯಿ ಸುಂದರಾಚಾರಿ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಅಕ್ಟೋಬರ್ 3ರ ಆದಿತ್ಯವಾರದಂದು ಮೂಡಬಿದರೆ ಕ್ಷೇತ್ರದ ಶ್ರೀ ಗುರುಮಠ ಕಾಳಿಕಾಂಬ ದೇವಸ್ಥಾನದ ಅಂಗಣದಲ್ಲಿ ಅಪರಾಹ್ನ 2ರಿಂದ ಪ್ರಶಸ್ತಿ ಪ್ರದಾನ ಹಾಗೂ ಹಿರಿಯ ಕಲಾವಿದರುಗಳಿಂದ ಶ್ರೀಮತಿ ಪರಿಣಯ ಎಂಬ ಯಕ್ಷಗಾನ ಪ್ರದರ್ಶನದೊಂದಿಗೆ ಕಾರ್ಯಕ್ರಮ ಜರುಗಲಿರುವುದು ಎಂದು ಹೇಳಿದರು. 3 ದಶಕಗಳ ಕಾಲ ಕಡಬ ನಾರಾಯಣಾಚಾರ್ಯ ಅವರು ಹಿಮ್ಮೇಳ ಕಲಾವಿದರು ಕೆಂಡೆ ಮದ್ದಳೆ ವಾದಕರಾಗಿ ಸೇವೆಯನ್ನು ಮಾಡಿದ್ದಾರೆ. ಬೇರೆ ಬೇರೆ ಯಕ್ಷಗಾನ ಮಂಡಳಿಗಳಲ್ಲಿ ಮತ್ತು ಅವರ ಮಗ ನಂತರ 15 ವರ್ಷಗಳ ಕಾಲ ಕೆಲಸ ಮಾಡಿದರು. ಆದರೆ ದುರದೃಷ್ಟವಶಾತ್ ಇಬ್ಬರೂ ಕೂಡ ನಮ್ಮ ಮುಂದೆ ಇಲ್ಲ. ಅವರ ಹೆಸರು ಶಾಶ್ವತವಾಗಿ ಉಳಿಬೇಕು ಎನ್ನುವ ನೆಲೆಯಲ್ಲಿ ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಈ ಸಮಿತಿಯನ್ನು ನಾವು ಮಾಡಿದ್ದೇವೆ. ವರ್ಷಕ್ಕೆ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಒಂದು ಪರಿಪಾಠವನ್ನು ಕೂಡ ಇಟ್ಟಿದ್ದೇವೆ. ಕಳೆದ ವರ್ಷ ಹಿರಿಯ ಚೆಂಡೆಮದ್ದಳೆ ವಾದಕ ಹಾಗೂ ಕಡಬ ನಾರಾಯಣಾಚಾರ್ಯರ ಗುರು ಹರಿನಾರಾಯಣ ಬಡಿಪಾಯತ್ತ ಅವರ ದಂಪತಿಗಳಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಈ ವರ್ಷ ಪಟೇಲ್ ಮೇಳದ ಹಿರಿಯ ಚೆಂಡೆ ವಾದಕ ಮಿಜಾರ್ ಮೋಹನ್ ಶೆಟ್ಟಿಗಾರ್ ಅವರಿಗೆ ಇದನ್ನು ಕೊಡುವುದಂತೇಳಿ ನಾವು ನಿಶ್ಚಯ ಮಾಡಿದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷರಾದ ಜೆಟಿ ಆಚಾರ್ಯ, ಕೋಶಾಧಿಕಾರಿ ಡಿ ಭಾಸ್ಕರಾಚಾರ್ಯ, ಕಾರ್ಯದರ್ಶಿ ಗಿರೀಶ್ ಕಾಪೂರು ಉಪಸ್ಥಿತರಿದ್ದರು.